ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿ ಒಂದು ಅಪರೂಪದ ಘಟನೆ ನಡೆದಿದೆ. ನಾಯಿ ಮತ್ತು ಹುಲಿ ಒಂದೇ ಗುಂಡಿಯಲ್ಲಿ ಸಿಲುಕಿ ಆಶ್ಚರ್ಯವನ್ನುಂಟು ಮಾಡಿದೆ. ರಬ್ಬರ್ ತೋಟದಲ್ಲಿದ್ದ ಸುಮಾರು 9 ಅಡಿ ಆಳದ ಗುಂಡಿಯೊಂದರಲ್ಲಿ ಹುಲಿ ಮತ್ತು ನಾಯಿ ಸಿಲುಕಿತ್ತು. ಸನ್ನಿ ಎಂಬುವರಿಗೆ ಸೇರಿದ ರಬ್ಬರ್ ತೋಟ ಇದಾಗಿದ್ದು, ಅವರು ನಾಯಿ ಬೊಗಳುವುದನ್ನು ಕೇಳಿ ನೋಡಲು ಹೋಗಿದ್ದಾರೆ. ಆಗ ಅಲ್ಲಿದ್ದ ಹೊಂಡದಲ್ಲಿ ಹುಲಿ ನಾಯಿ ಎರಡೂ ಬಿದ್ದಿರುವುದು ಗೊತ್ತಾಗಿ ಕೂಡಲೇ ಅರಣ್ಯ ಇಲಾಖೆಗೆ ತಿಳಿಸಿದರು. ಬೆಳೆಗಳನ್ನು ರಕ್ಷಿಸಲು ತೋಟದಲ್ಲಿ ಹೊಂಡವನ್ನು ತೋಡಲಾಗಿದ್ದು, ಹುಲಿ ನಾಯಿಯನ್ನ ಬೆನ್ನಟ್ಟುವಾಗ ಹೊಂಡಕ್ಕೆ ಬಿದ್ದಿರಬಹುದು ಎಂದು ಊಹಿಸಲಾಗಿದೆ. ವಿಚಿತ್ರ ಅಂದ್ರೆ ತನ್ನ ಆಹಾರ ಪಕ್ಕದಲ್ಲೇ ಇದ್ದರೂ ಹುಲಿ ನಾಯಿಗೇನೂ ಮಾಡದೇ ಇರೋದು. ಸ್ಥಳಕ್ಕಾಗಮಿಸಿದ ಅರಣ್ಯಾಧಿಕಾರಿಗಳು ರಕ್ಷಣಾ ಕಾರ್ಯ ನಡೆಸಿದ್ದು, ಹುಲಿಗೆ ಅರವಳಿಕೆ ನೀಡಿ ಬಳಿಕ ಅದನ್ನ ಸೆರೆ ಹಿಡಿದು ಪೆರಿಯಾರ್ ಹುಲಿ ರಕ್ಷಿತಾರಣ್ಯಕ್ಕೆ ಸಾಗಿಸಿದರು. മതിയടാ ആ ജാറിലെ വെള്ളം കയറ്റി മേളി വെക്കേ ജാറിന്റെ വെള്ളം വണ്ടി കയറ്റി വെക്കേ നിൽക്കാൻ പറയുന്നു.